ಆತ್ಮೀಯರೇ, ಬಿಜೆಪಿ ಕಚೇರಿಯಲ್ಲಿ ನಡೆಯುವಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಅದೇ ರೀತಿ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಮೊದಲಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ದಯಾನಂದ ಶೆಟ್ಟಿ ಉಜ್ಜನಮಾರ್ ಅವರು, ಅದೇ ರೀತಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರು, ಅದೇ ರೀತಿ ನಿಕಟಪೂರ್ವ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸಹಜ ರಾಧಾಕೃಷ್ಣ ಅವರು, ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಯಾಗಿರುವಂಥ ವಿದ್ಯಾಗೌರಿಯವರು, ನಗರ ಮಂಡಲದ ಉಪಾಧ್ಯಕ್ಷರಾಗಿರುವಂಥ ವಸಂತಲಕ್ಷ್ಮಿಯವರು, ಅದೇ ರೀತಿ ಫಲಾನುಭವಿ ಸಂಪರ್ಕ ಸಂಯೋಜಕರಾಗಿರುವಂಥ ನಿತೀಶ್ ಕುಮಾರ್ ಶಾಂತಿವನ ಅವರು, ಅದೇ ರೀತಿ ನಿಕಟಪೂರ್ವ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತು PLA-2 ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಹಸಂಚಾಲಕರಾಗಿರುವಂಥ ಹರೀಶ್ ಬಿಜೆಪಿ. ಆತ್ಮೀಯ ಎಲ್ಲ ಮಾಧ್ಯಮದ ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೆಮ್ಮೆ ಪಡುವಂಥ ಒಬ್ಬ ವ್ಯಕ್ತಿಯ 50 ವರ್ಷದ ರಾಜಕೀಯ ಜೀವನದ ಒಂದು ಮೈಲುಗಲ್ಲನ್ನು ಒಂದು ಸಂಭ್ರಮದ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇಡ್ತಾ ಇದೆ. ಆ ವ್ಯಕ್ತಿಯೇ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕರ್ನಾಟಕದಿಂದ ಹೆಬ್ಬಾಗಿಲನ್ನು ತೆರೆದಂಥ ಒಬ್ಬ ಧೀಮಂತ ವ್ಯಕ್ತಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಕಟ್ಟಿದರು, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ರೈತಾಪಿ ವರ್ಗದ ಸಮಸ್ಯೆಗೆ ಸ್ಪಂದಿಸಿ ದಲಿತ, ದುಃಖಿತ, ಪೀಡಿತ ಎಲ್ಲ ವರ್ಗದ ಜನರ ನಾಯಕನಾಗಿ ಇವತ್ತು ಕರ್ನಾಟಕದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 8 ಬಾರಿ ಶಿಕಾರಿಪುರದಿಂದ ಶಾಸಕರಾಗಿ ಆಯ್ಕೆಯಾದಂಥ ಯಡಿಯೂರಪ್ಪರ ಜೀವನದ ಸಾರ್ಥಕತೆಯ 50 ವರ್ಷಗಳ ಆ ಒಂದು ಪಯಣವನ್ನು ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮಾಡ್ತಾಯಿದೆ. ಆ ಕಾರ್ಯಕ್ರಮ ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಆಗ್ತಾಯಿದೆ. ಭಾಳಷ್ಟು ಜನ ಬೆಂಗಳೂರು ಬಿಟ್ಟು ಚಿತ್ರದುರ್ಗ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ, ಬೀದರಿಂದ ಹಿಡಿದು ಚಾಮರಾಜನಗರದ ಜನ ಭಾಗವಹಿಸಬೇಕು. ರಾಜ್ಯದ ಉದ್ದಗಲದಿಂದ ಜನ ಬರಬೇಕು. ಅದಕ್ಕೆ ವಿಶಾಲವಾದಂಥ ಜಾಗ ಬೇಕು ಮತ್ತು ರಾಜ್ಯದ ಮಧ್ಯಭಾಗದಲ್ಲಿ ಅದನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಚಿತ್ರದುರ್ಗದಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 120 ಎಕರೆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 10 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಯಡಿಯೂರಪ್ಪರ ಬಗ್ಗೆ ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ದಾರೆ ಅಂತೇಳಿ. ಯಡಿಯೂರಪ್ಪ ಒಬ್ಬ ಹುಟ್ಟು ಹೋರಾಟಗಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ, ಪ್ರಚಾರಕನಾಗಿ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ರಾಷ್ಟ್ರೀಯ ನಮ್ಮ ಸಂಸದೀಯ ಸಮಿತಿಯ ಸದಸ್ಯರಾಗಿ ಇವತ್ತು ಕೆಲಸ ಮಾಡಿದಂಥ ಯಡಿಯೂರಪ್ಪನವರು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಮತ್ತೊಮ್ಮೆ ನಾವು ಮೆಲುಕು ಹಾಕುವಂಥ ಒಂದು ಅವಶ್ಯಕತೆ ಇದೆ. ಇವತ್ತು ಇಡೀ ದೇಶಕ್ಕೆ ಒಂದು ಕೃಷಿ ಬಜೆಟನ್ನು, ರೈತಪರ ಬಜೆಟನ್ನು ಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ಕರ್ನಾಟಕದಿಂದ ಯಡಿಯೂರಪ್ಪನವರು. ನಾನೊಬ್ಬ ಮಾಜಿ ಶಾಸಕನಾಗಿ 5 ವರ್ಷ ಅವರ ಜೊತೆ ಕೆಲಸ ಮಾಡಿದ್ದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದಾಧಿಕಾರಿಯಾಗಿ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕಂಡವ. ಬಹುಶಃ ಇಡೀ ರಾಜ್ಯಕ್ಕೆ ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ಸವಲತ್ತನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪನವರು. ಆರಂಭದಲ್ಲಿ ಅವರು 1989 ಸಂಪಾಜೆಯಿಂದ ಮಂಗಳೂರು ತನಕ ಒಂದು ಪಾದಯಾತ್ರೆ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಗರು ಹುಕುಂ ಬಗ್ಗೆ, ಅಕ್ರಮ ಸಕ್ರಮದ ಬಗ್ಗೆ ಅಣ್ಣಾ ವಿನಯಚಂದ್ರ ಅವರು, DV ಸದಾನಂದ ಗೌಡರು ಎಲ್ಲ ಇರಬೇಕಿದ್ರೆ ಯಡಿಯೂರಪ್ಪನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತಾಪಿ ವರ್ಗದ ಬಗ್ಗೆ
ಹೋರಾಟವನ್ನು ಕೈಗೆತ್ತಿಕೊಂಡಂಥ ಯಡಿಯೂರಪ್ಪನವರು, ಕಬ್ಬನ್ ಪಾರ್ಕಲ್ಲಿ ಅವರು ಮಾಡಿದಂಥ ರೈತಪರ ಹೋರಾಟಗಳು, ಇದೆಲ್ಲವೂ ಇವತ್ತು ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗಿದೆ ಅಂದರೆ, ಇವತ್ತು ರೈತ ಉಚಿತ ವಿದ್ಯುತ್ತನ್ನು ತನ್ನ IP ಸೆಟ್ಟಿಗೆ ಪಡ್ಕೊಳ್ತಾನೆ, ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್, ರೈತನ ಸಾಲ ಮನ್ನಾ, ಬಡ್ಡಿ ಮನ್ನಾ, ರೈತನಿಗೆ ಇವತ್ತು 0% 3 ಲಕ್ಷ ಸಾಲ, ರೈತನಿಗೆ ದೀರ್ಘಾವಧಿ ಸಾಲ 3% 10 ಲಕ್ಷ ತನಕ ಸಾಲ. ಅದೇ ರೀತಿಯಲ್ಲಿ ರೈತಾಪಿ ವರ್ಗಕ್ಕೆ ಇವತ್ತು ಕಿಸಾನ್ ಸಮ್ಮಾನ್ ನಿಧಿ, ನರೇಂದ್ರ ಮೋದಿ ಅವರು 6,000 ಕೊಡಬೇಕಿದ್ರೆ 4,000 ಯಡಿಯೂರಪ್ಪನವರು ಕೊಡ್ತಾಯಿದ್ರು. ಹೀಗೆ 10 ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಹಾಲಿಗೆ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದಂಥ ಯಡಿಯೂರಪ್ಪನವರು ಬಹುಶಃ ಪ್ರಥಮ ಬಾರಿಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅದನ್ನು ಆರಂಭ ಮಾಡ್ತಾರೆ. ಹೀಗೆ ರೈತರ ಪರವಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಾಕೃತಿಕ ವಿಕೋಪಗಳಾಗ್ತದೆ, ಕಂಡರಿಯದಂಥ ಭೂಕಂಪಗಳು, ನಮ್ಮಲ್ಲಿ ಭೂಕುಸಿತಗಳು, ನೆರೆ, ಭಾಳಷ್ಟು ಪ್ರಾಣಹಾನಿ, ಜಾನುವಾರು ಹಾನಿ ಆಗ್ತದೆ. ಆಗ ಯಡಿಯೂರಪ್ಪನವರೊಬ್ಬರೇ ಮುಖ್ಯಮಂತ್ರಿ ಇದ್ದದ್ದು. ಅವರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಇರಲಿಲ್ಲ. ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಓಡಾಡ್ತಾರೆ. ಯಶಸ್ವಿಯಾಗಿ ಆ ಒಂದು ಪ್ರಾಕೃತಿಕ ವಿಕೋಪವನ್ನು, ನೆರೆ ಹಾನಿಯನ್ನು ಅವರು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲಿ ನಾನು ಕೂಡ ಇದ್ದೆ. ಆಗ ವಿರೋಧ ಪಕ್ಷದ ನಾಯಕರಾಗಿಂತ ಈಗಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ, ಯಡಿಯೂರಪ್ಪನವರೇ ನೀವು ಒಬ್ಬರೇ ಇದನ್ನು ಹೇಗೆ ನಿಯಂತ್ರಣ ಮಾಡ್ತೀರಿ, ಕಂಟ್ರೋಲ್ ಮಾಡ್ತೀರಿ, ನಿಮ್ಮಲ್ಲಿ ಕ್ಯಾಬಿನೆಟ್ಟೇ ಇಲ್ಲ ಅಂತೇಳಿ. ಹಾಗೆ ಹೇಳ್ತಾರೆ, ಕ್ಯಾಬಿನೆಟ್ ಇಲ್ಲ ಇದ್ದರೂ ಇಡೀ ರಾಜ್ಯದ ಜನತೆಗೆ ಏನು ನ್ಯಾಯವನ್ನು ಕೊಡಬೇಕೋ, ಅವರಿಗೆ ಆಸ್ತಿ ಹಾನಿಯಾದಂಥದ್ದು, ಜೀವಹಾನಿ ಆದಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಪ್ರಥಮ ಬಾರಿಗೆ ಮನೆ ಕಳ್ಕೊಂಡವರಿಗೆ ಆಗ 5 ಲಕ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. 5 ಲಕ್ಷ ರೂಪಾಯಿ ಇವತ್ತು ಕೂಡ ಕೊಡೋದಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನು ತಂದಂಥ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವರು. ನಾವೆಲ್ಲ ಕೋವಿಡ್ ಮರೆತಿದ್ದೇವೆ. ಅದು ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಅವರು ತಗೊಂಡಂಥ ದಿಟ್ಟ ನಿರ್ಧಾರಗಳು, ಪ್ರಧಾನಮಂತ್ರಿಯವರು ಯಾವ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೋ ಅದನ್ನು ಚಾಚೂ ತಪ್ಪದೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನಮ್ಮೆಲ್ಲರ ಜೀವದ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಯಡಿಯೂರಪ್ಪರು ಒಬ್ಬ ಮುಖ್ಯಮಂತ್ರಿಯಾಗಿ ತಗೊಂಡಂಥ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮಾನಸದಲ್ಲಿದೆ. ಅವರು ಶಾಲಾ ಮಕ್ಕಳಿಗೆ ಪ್ರಥಮ ಬಾರಿಗೆ ಹೆಣ್ಮಕ್ಕಳಿಗೆ ಸೈಕಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಸರ್ಕಾರ ಅವತ್ತು ಕೊಡಲಿಲ್ಲ ಸೈಕಲ್ ವಿತರಣೆ ಮಾಡುವಂಥ ಕೆಲಸ ಯಡಿಯೂರಪ್ಪರ ಕಾಲದಲ್ಲಿ ಆಗ್ತದೆ. ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ತರುವಂಥ ಸಂಗತಿಯನ್ನು ಮಾಡ್ತಾರೆ. ನಾನು ಉಲ್ಲೇಖ ಮಾಡಿದ್ರೆ 10 ಯೋಜನೆಗಳನ್ನು ಇವತ್ತು ಉಲ್ಲೇಖ ಮಾಡ್ಬೋದು. ಅಂಥ ಜನಪರ ಕಾರ್ಯಕ್ರಮಗಳನ್ನು ಕರ್ನಾಟಕದ ಜನತೆಗೆ ಕೊಟ್ಟಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅದೇ ರೀತಿ ಪುತ್ತೂರಿಗೆ ಅವರು ಮುಖ್ಯಮಂತ್ರಿ ಆದಾಗ ಪುತ್ತೂರಿನ ಇವತ್ತಿನ ಕೋಟಿ ಚೆನ್ನಯ್ಯ ಬಸ್ ಸ್ಟ್ಯಾಂಡ್ ಬಹುಶಃ ಅದು ಯಡಿಯೂರಪ್ಪರ ಕೊಡುಗೆ. ಪುತ್ತೂರಿನ ಇವತ್ತಿನ ಮಿನಿ ವಿಧಾನಸೌಧ, ಅದಕ್ಕೇನು ಹೆಸರು ಕೊಟ್ಟಿದ್ದಾರೆ ಈಗ, ಆಡಳಿತ ಸೌಧ ಯಡಿಯೂರಪ್ಪರ ಕೊಡುಗೆ. ಪುತ್ತೂರಿನ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ, ವಸತಿ ಶಾಲೆ ಯಡಿಯೂರಪ್ಪರ ಕೊಡುಗೆ. ನಮ್ಮಲ್ಲಿ ಇರುವಂಥ ಫೈರ್ ಸ್ಟೇಷನ್ ಮೊದಲೇ ಪಾಸಾಗಿತ್ತು. ಬಿಲ್ಡಿಂಗ್ ಕೊಟ್ಟದ್ದು ಯಡಿಯೂರಪ್ಪನವರು. ನಮ್ಮ ಬೆಳೆಯೂರಿನ ಡ್ಯಾಮು 50 ಕೋಟಿ ಯಡಿಯೂರಪ್ಪರ ಕಾಲದಲ್ಲಿ ಆಯಿತು. ಪುತ್ತೂರಿನ ಜಲಸಿರಿ ಯೋಜನೆ, ನಮ್ಮ ನಗರಸಭೆಯ ಉಪಾಧ್ಯಕ್ಷರಿದ್ದಾರೆ, ಸುಮಾರು 115 ಕೋಟಿಯ ಜಲಸಿರಿ ಯೋಜನೆ ಯಡಿಯೂರಪ್ಪರ ಕಾಲದಲ್ಲಿ ಆಯಿತು. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಆಗುತ್ತಿರುವಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅವರ ಕಾಲದಲ್ಲಿ ಅದಕ್ಕೆ ಆದೇಶಗಳಾಯಿತು. ಹೀಗೆ ಪುತ್ತೂರಿಗೂ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಯಡಿಯೂರಪ್ಪನವರು ಪುತ್ತೂರಿನ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರಿಗೂ ಭಾಳ ಸಂಬಂಧವನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿ BS ಯಡಿಯೂರಪ್ಪನವರು. ಆ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಮಜಲುಗಳು
ಇವತ್ತಿನ ನಮ್ಮ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ನೆಲೆಯಲ್ಲಿ ಕಾರ್ಯಕರ್ತರು ಪ್ರೇರಣೆಯನ್ನು ಪಡ್ಕೊಳ್ಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ದೇಶದ ಗೃಹ ಸಚಿವರಂತ ಅಮಿತ್ ಶಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ರಾಜ್ಯಾಧ್ಯಕ್ಷರು ಬಹುಶಃ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ದೃಷ್ಟಿಯಿಂದ ನಮ್ಮ ಲೋಕಸಭಾ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳಂಥ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅಲ್ಲಿ ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಪುತ್ತೂರಿನಿಂದಲೂ ನಮ್ಮ ಸಾವಿರಾರು ಕಾರ್ಯಕರ್ತರು ಬಸ್ಸಿನ ಮುಖಾಂತರ ನಾವೆಲ್ಲ ಹೋಗಲಿಕ್ಕಿದ್ದೇವೆ. ಭಾಳಷ್ಟು ಕಾರ್ಯಕರ್ತರು ತಮ್ಮ ಸ್ವಂತ ವಾಹನದಲ್ಲಿ ನಾವು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 9ನೇ ತಾರೀಕು 2 ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು, ರೈತಾಪಿ ವರ್ಗದವರು, ಕಾರ್ಮಿಕ ಬಂಧುಗಳು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಏನು ಈಗ ನಮಗೆ ಸುಮಾರು 1,000 ಜನ ಪಟ್ಟಿ ಕೊಟ್ಟಿದ್ದಾರೆ. ಇನ್ನು ಬರುವವರಿಗೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಭಾಳಷ್ಟು ಖಾಸಗಿ ವಾಹನದಲ್ಲಿ ಹೋಗುವವರಿದ್ದಾರೆ ನಾವೆಲ್ಲ. ಅದರ ಜೊತೆಯಲ್ಲಿ ಬಸ್ಸಲ್ಲಿ ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಊಟೋಪಚಾರದ ವ್ಯವಸ್ಥೆ ಬಾಕಿ ಎಲ್ಲ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ, ಹೊಳಲ್ಕೆರೆ ಆ ರೂಟಲ್ಲಿ ಎಲ್ಲ ಮಾಡುವವರಿದ್ದಾರೆ. ಇಲ್ಲಿಂದ 8 ತಾರೀಕು ರಾತ್ರಿ 9:30 ಗಂಟೆಗೆ ಬಸ್ಸಲ್ಲಿ ಹೋಗುವವರು, ಖಾಸಗಿ ವಾಹನದಲ್ಲಿ ಹೋಗುವವರು ಮೊದಲೇ ಹೊರಡ್ತಾರೆ. ಕೆಲವರು ಬೆಳಿಗ್ಗೆ 9ಕ್ಕೆ ಬೆಳಿಗ್ಗೆ ಹೊರಡ್ತಾರೆ. ನೀವು ಬರ್ಬೋದು ನಮ್ಮೊಟ್ಟಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.